ಆ ಈಶ್ವರ ಕೈಲಾಸದಲ್ಲೂ ಇದ್ದಾನೆ, ಆಕಾಶದಲ್ಲೂ ಇದ್ದಾನೆ, ಭೂಮಿಯ ಮೇಲೆ ಇದ್ದಾನೆ, ನದಿಗಳಲ್ಲೂ ಇದ್ದಾನೆ, ಪಾತಾಳದಲ್ಲೂ ಇದ್ದಾನೆ, ಹಾಗೆಯೇ ಸಮುದ್ರದಲ್ಲೂ ಇದ್ದಾನೆ ಅನ್ನೋದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಮುದ್ರದ ಮಧ್ಯದಲ್ಲಿರುವಂತಹ ಶಿವನ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಡ್ಕೇಶ್ವರ ಮಹಾದೇವ ಶಿವಲಿಂಗ ಸುಮಾರು 4000 ವರ್ಷಗಳಿಂದಲೂ ಹಳೆಯ ಶಿವಲಿಂಗವಾಗಿದೆ. ಈ ಶಿವಲಿಂಗವು ಸಮುದ್ರದ ಮಧ್ಯಭಾಗದಲ್ಲಿತ್ತು. ಸುಮಾರು 600 ವರ್ಷಗಳ ಹಿಂದೆ ಈ ಸಮುದ್ರವು ಕಾಲಕ್ರಮೇಣ ಕಡಿಮೆಯಾದ ಕಾರಣ ಈ ಶಿವಲಿಂಗವು ಗೋಚರಿಸಿದೆ. ಸಾವಿರದ 967ರಲ್ಲಿ ASI ಇಂಡಿಯಾ ಅಂದರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ನಡೆಸಿದ ಒಂದು ಸಂಶೋಧನೆಯಲ್ಲಿ ಈ ಶಿವಲಿಂಗವು 4000 ವರ್ಷಗಳ ಹಳೆಯ ಶಿವಲಿಂಗ ಎಂದು ದೃಢಪಡಿಸಿದ್ದಾರೆ. ಪುರಾಣಗಳ ಪ್ರಕಾರ ಈ ಶಿವಲಿಂಗವನ್ನು ಸ್ವತಃ ಶ್ರೀಕೃಷ್ಣನೇ ನಿರ್ಮಿಸಿದ್ದನು ಎಂದು ನಂಬಲಾಗಿದೆ. ಕಾರಣ ಈ ದೇವಸ್ಥಾನ ಇರೋದು ಗುಜರಾತ್ ರಾಜ್ಯದ ದ್ವಾರಕಾ ನಗರದಲ್ಲಿ. ದ್ವಾರಕಾ ಕೃಷ್ಣನ ಕರ್ಮಭೂಮಿ. ಈ ಭಡ್ಕೇಶ್ವರ ದೇವಾಲಯ ದ್ವಾರಕಾಧೀಶ್ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ದ್ವಾರಕಾಧೀಶ್ ದೇವಸ್ಥಾನ ಗೋಮತಿ ನದಿ ಹಾಗೂ ಸಿಂಧು ಸಮುದ್ರಗಳ ಸಂಗಮದಲ್ಲಿದೆ. ಇದು ಕೃಷ್ಣನ ಅದ್ಭುತ ನಗರಿಯಾಗಿದೆ. ಕೃಷ್ಣನು ಮಥುರಾದಿಂದ ತನ್ನ ಪರಿವಾರದೊಂದಿಗೆ ದ್ವಾರಕೆಗೆ ಬಂದಾಗ ಮೊದಲು ಮಾಡಿದ ಕಾರ್ಯವೇ ಈ ಶಿವಲಿಂಗವನ್ನು ನಿರ್ಮಾಣ ಮಾಡಿದ್ದು ಎಂದು ನಂಬಲಾಗಿದೆ. ಈ ಶಿವಲಿಂಗ ಸ್ಥಾಪನೆ ಮಾಡಿದ ತದನಂತರವೇ ಶ್ರೀಕೃಷ್ಣ ವಿಶ್ವಕರ್ಮನಿಗೆ ಕರೆಸಿ ದ್ವಾರಕಾ ನಗರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡುತ್ತಾನೆ. ಇದೇ ಕಾರಣ ದ್ವಾರಕೆಗೆ ಹೋದಂತಹ ಪ್ರತಿಯೊಬ್ಬ ಭಕ್ತರು ದ್ವಾರಕಾಧೀಶನ ದರ್ಶನ ಪಡೆದು ಆಮೇಲೆ ಈ ಶಿವಲಿಂಗದ ದರ್ಶನವನ್ನು ಕೂಡ ಪಡೆಯುತ್ತಾರೆ. ವಿಚಿತ್ರ ಏನೆಂದರೆ ಪ್ರತಿದಿನ ಸಮುದ್ರವೇ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತದೆ. ಅದೇನೆಂದರೆ ನೀರಿನ ಅಲೆಗಳು ಈ ಶಿವಲಿಂಗದ ಮೇಲೆ ತನ್ನಂತಾನೇ ಬಂದು ಅಪ್ಪಳಿಸಿ ಶಿವನಿಗೆ ಅಭಿಷೇಕವನ್ನು ಉಂಟು ಮಾಡುತ್ತದೆ. ವಿಚಿತ್ರ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ಈ ದೇವಸ್ಥಾನವು ಸಮುದ್ರದ ಅಲೆಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ. ಅಂದರೆ ಶಿವನಿಗೆ ಸಾಗರವೇ ಅಭಿಷೇಕ ಮಾಡುವಂತೆ ಗೋಚರಿಸುತ್ತದೆ. ಕಾರಣ ಹುಣ್ಣಿಮೆಯಂದು ಚಂದ್ರನ ಗುರುತ್ವಾಕರ್ಷಣೆ ಜಾಸ್ತಿ ಆಗಿರುವುದರಿಂದ ಸಮುದ್ರದ ಅಲೆಗಳು ಈ ದೇವಸ್ಥಾನವನ್ನು ಮುಟ್ಟಿ ಅಂದರೆ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ಇದೇ ಕಾರಣ ಹುಣ್ಣಿಮೆಯ ದಿನದಲ್ಲಿ, ಅದರಲ್ಲೂ ಸಾಯಂಕಾಲದ ಸಮಯದಲ್ಲಿ ಭಕ್ತಾದಿಗಳಿಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲು ಅವಕಾಶ ಇರುವುದಿಲ್ಲ. ಅದೇ ಬೇರೆ ದಿನಗಳಲ್ಲಿ ದಿನದ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ದರ್ಶನವನ್ನು ಆರಾಮವಾಗಿ ಪಡೆಯಬಹುದು. ಭಡ್ಕೇಶ್ವರ ದೇವಸ್ಥಾನ ಹತ್ತಿರವೇ ರುಕ್ಮಿಣಿಯ ದೇವಸ್ಥಾನವೂ ಕೂಡ ಇದೆ. ಈ ದೇವಸ್ಥಾನ ಭಡ್ಕೇಶ್ವರ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ರುಕ್ಮಿಣಿಯ ದೇವಸ್ಥಾನ ಸುಮಾರು 100 ವರ್ಷ ಹಳೆಯದಾಗಿದೆ. ಒಂದೇ ಊರಲ್ಲಿ ಇದ್ದರೂ ಕೂಡ ಕೃಷ್ಣ ಹಾಗೂ ರುಕ್ಮಿಣಿಯರಿಗೆ ಪ್ರತ್ಯೇಕ ದೇವಾಲಯ ಇದೆ. ಕಾರಣ ಒಮ್ಮೆ ದುರ್ವಾಸ ಋಷಿಯನ್ನು ಊಟಕ್ಕೆಂದು ತಮ್ಮ ಮನೆಗೆ ಕೃಷ್ಣ ಮತ್ತು ರುಕ್ಮಿಣಿಯರು ರಥದಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ ರುಕ್ಮಿಣಿಗೆ ಬಾಯಾರಿಕೆ ಆದಾಗ ಕೃಷ್ಣನು ತನ್ನ ಹೆಬ್ಬೆರಳಿನಿಂದ ನೆಲವನ್ನು ತಿವಿದಾಗ ಗಂಗಾಜಲವು ಉತ್ಪತ್ತಿಯಾಗಿ ರುಕ್ಮಿಣಿಯ ಬಾಯಾರಿಕೆಯನ್ನು ನೀಗಿಸಿತು. ಆದರೆ ತನಗೆ ಕುಡಿಯಲು ನೀರು ಕೊಡದ ಸೌಜನ್ಯ ಇಬ್ಬರಿಗೂ ಅಂದರೆ ರುಕ್ಮಿಣಿಗೂ ಆಗಲಿ ಕೃಷ್ಣನಿಗೂ ಆಗಲಿ ಬರಲಿಲ್ಲ ಎಂದು ಅವರಿಗೆ ಅಪಮಾನವಾಗುತ್ತದೆ. ಹೀಗಾಗಿ ಅವರಿಬ್ಬರು ಬೇರೆ ಬೇರೆ ಆಗಬೇಕೆಂದು ಅವರು ಶಾಪ ಕೊಡುತ್ತಾರೆ. ಇದೇ ಕಾರಣ ದ್ವಾರಕೆಯಲ್ಲಿ ಇದ್ದರೂ ಕೂಡ ಕೃಷ್ಣನಿಗೂ ಹಾಗೂ ರುಕ್ಮಿಣಿಗೂ ಬೇರೆ ಬೇರೆ ದೇವಸ್ಥಾನಗಳಿವೆ.
ಕೃಷ್ಣನು ದ್ವಾರಕಾ ನಗರವನ್ನು ಕಟ್ಟುವ ಸಂದರ್ಭದಲ್ಲಿ ದ್ವಾರಕಾದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಬೇಟ್ ದ್ವಾರಕಾದಲ್ಲಿ ವಾಸವಾಗಿದ್ದನು. ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಪುರಾವೆಗಳು ಈ ಬೇಟ್ ದ್ವಾರಕಾದಲ್ಲಿದೆ. ಈ ಬೇಟ್ ದ್ವಾರಕಾ ಒಂದು ದ್ವೀಪವಾಗಿದೆ. ಈ ಬೇಟ್ ದ್ವಾರಕಾವನ್ನ ಶಂಕುಧಾರ್ ಎಂದು ಕೂಡ ಕರೆಯುತ್ತಾರೆ. ಕಾರಣ ಇಲ್ಲಿಯ ಸಮುದ್ರದಲ್ಲಿ ಶಂಖುಗಳು ಹೆಚ್ಚಾಗಿ ದೊರೆಯುವುದರಿಂದ. ಒಂದು ವೇಳೆ ನೀವು ಈ ಬೇಟ್ ದ್ವಾರಕಾವನ್ನು ಭೇಟಿ ಮಾಡಬೇಕೆಂದರೆ ದ್ವಾರಕಾದಿಂದ ನೀವು ಕನಿಷ್ಠ ಪಕ್ಷ 25 ಕಿಲೋಮೀಟರ್ ವಾಹನದಲ್ಲಿ ಚಲಿಸಿ ಓಕ್ಲಾ ಬಂದರಿಗೆ ಹೋಗಬೇಕಾಗುತ್ತದೆ. ಆ ಬಂದರಿನಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೋಣಿಯಲ್ಲಿ ಸಾಗಿ ನೀವು ಬೇಟ್ ದ್ವಾರಕಾವನ್ನು ತಲುಪಬಹುದು. ಈ ಬೇಟ್ ದ್ವಾರಕಾ ದ್ವೀಪವು 13 ಕಿಲೋಮೀಟರ್ ಉದ್ದ ಹಾಗೂ 4 ಕಿಲೋಮೀಟರ್ ಅಗಲವಾಗಿದೆ. ದ್ವಾರಕೆಗೆ ಹೋದರೆ ಬೇಟ್ ದ್ವಾರಕಾವನ್ನು ತಪ್ಪದೆ ಭೇಟಿ ಕೊಡಿ. ಇದೊಂದು ಅದ್ಭುತ ದ್ವೀಪವಾಗಿದೆ. ಪುರಾಣ ಪ್ರಕಾರವಾಗಿಯೇ ಅಲ್ಲದೆ ಚಾರಿತ್ರಿಕವಾಗಿಯೂ ಕೂಡ ದ್ವಾರಕಾ ಅತ್ಯಂತ ಪ್ರಸಿದ್ಧವಾಗಿದ್ದು, ಇಲ್ಲಿ ಅನೇಕ ವರ್ಷಗಳಿಂದ ಪುರಾವಸ್ತು ಶಾಖೆಯವರು ಅನೇಕ ಪರಿಶೋಧನೆಗಳನ್ನು ಮಾಡುತ್ತಿದ್ದಾರೆ. ಇಂದಿನವರೆಗೆ ಅವರಿಗೆ ದೊರೆತಂಥ ಅನೇಕ ಆಧಾರಗಳ ಪ್ರಕಾರ ದ್ವಾರಕಾ ನಗರ ಮುಳುಗಿದ ಹಲವಾರು ಪುರಾವೆಗಳು ಅವರಿಗೆ ಇಲ್ಲಿ ದೊರೆತಿವೆ. ಮಣ್ಣಿನಿಂದ ತಯಾರಿಸಿದ ಪಾತ್ರೆಗಳು, ಲೋಹದಿಂದ ತಯಾರಿಸಿದ ನಾಣ್ಯಗಳು, ಹೀಗೆ ಹಲವಾರು ಕಲಾಕೃತಿಗಳು ಅವರಿಗೆ ದೊರೆತಿವೆ. ಸ್ನೇಹಿತರೆ, ದ್ವಾರಕಾಗೆ ಭೇಟಿ ಕೊಟ್ಟರೆ ದಯವಿಟ್ಟು ಈ ಎಲ್ಲ ಸ್ಥಳಗಳನ್ನು ನೀವು ಭೇಟಿ ಕೊಡಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.